ನನಗೆ ಕಾರು ಬೈಕ್ ಅಂತ ಅಂದರೆ ಹೆವಿ ಹುಚ್ಚು. ಅವನೇ ಫಸ್ಟ್ ಹೋಗಿ ಕುತ್ಕೊಬೇಕು. ಫ್ರಂಟ್ ಸೀಟಲ್ಲಿ ಕುತ್ಕೊಂಡ ಅಂತ ಅಂದರೆ ನಮ್ಗೆ ಯಾರಿಗೂ ಅವಕಾಶನೇ ಸಿಗೋಲ್ಲ. ಇನ್ನು ಇವ್ರು ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬಂದರು. ಈ ಸಾಂಬಾರು ಮಾಡ್ಕೊಳ್ಳಿಕ್ಕೆ 2 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂಚೂರು ಅರಿಶಿನ ಇದಿಷ್ಟನ್ನ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. 1 ಕುಕ್ಕರ್ಗೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಮತ್ತು ಚಿಕನ್ನು, ಆಮೇಲೆ ರುಬ್ಬಿಟ್ಟಿರೋ ಮಸಾಲ, ಸ್ವಲ್ಪ ಉಪ್ಪು ಇದಿಷ್ಟು ಹಾಕ್ಕೊಂಡು ಅರ್ಧ ಗಂಟೆ ಇದನ್ನು ಆ ಮಸಾಲನೆಲ್ಲ ಬೇಯಿಸ್ಕೊಂಡ್ರೆ ಮಸಾಲ ಎಲ್ಲ ಚೆನ್ನಾಗಿರುತ್ತೆ. ಅದೇ ಜಾರಿಗೆ ಚೂರು ತೆಂಗಿನಕಾಯಿ, ಕಡಲೆ ಇದೆರಡು ಹಾಕ್ಕೊಂಡು ರುಬ್ಕೊಂಡು 2 ಟೊಮೊಟೊ ಮತ್ತು ಧನಿಯಾ ಪುಡಿ, ಖಾರದ ಪುಡಿ ಇದನ್ನು ಹಾಕ್ಕೊಂಡು ರುಬ್ಕೊಂಡು ಇದನ್ನು ಅವಾಗವಾಗ ನೋಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ. ಸೊ ಮತ್ತೆ ರುಬ್ಬಿಟ್ಟಿರೋ ಮಸಾಲಾನ ಇದಕ್ಕೆ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 7ರಿಂದ 8 ವಿಷಲ್ ಕೂಗಿಸ್ಕೊಂಡು ಮುದ್ದೆ ರೈಸ್ ಜೊತೆ ಕೊಟ್ಟರೆ ಸೂಪರಾಗಿರುತ್ತೆ ಈ ಸಾಂಬಾರು. ಒಂದು ಸಲ ಟ್ರೈ ಮಾಡಿ.